ಹಿರಿಯ ಶ್ರೇಷ್ಠ ಗುರು ಮಧ್ವಾಚಾರ್ಯರು ಕರ್ನಾಟಕದಲ್ಲಿ ಹುಟ್ಟಿ ಉಡುಪಿಯಲ್ಲಿ ಕೃಷ್ಣನನ್ನ ಪ್ರತಿಷ್ಠಾಪಿಸಿದವರು. ಕೃಷ್ಣ ಜಯಂತಿಯಂತೆ ಮಧ್ವಾಚಾರ್ಯರ ಜಯಂತಿಯನ್ನು ಸರ್ಕಾರ ಆಚರಿಸಬೇಕು ಎಂದು ಸರ್ಕಾರಕ್ಕೆ ನಾನು ಆಗ್ರಹ ಮಾಡಿದ್ದೇನೆ ಎಂದು ಉಡುಪಿ ಶಾಸಕ ರಘುಪತಿ ಭಟ್ ಹೇಳಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ದೇಶದಲ್ಲಿ ಹಲವು ಮಹಾಪುರುಷರ ಜಯಂತಿ ಆಚರಣೆ ಮಾಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಉಡುಪಿಯಲ್ಲಿ ಮಧ್ವಾಚಾರ್ಯರ ಜಯಂತಿ ಆಚರಣೆ ಮಾಡಬೇಕಾಗಿದೆ ಎಂದು ಒತ್ತಾಯಿಸಿದರು. ಈ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೂ ಇದನ್ನು ತರಲಾಗಿದೆ. ಮುಂದಿನ ದಿನಗಳಲ್ಲಿ ಇದು ನಡೆಯಲಿದೆ ಎಂದರು. ಶ್ರೀರಾಮ ಸೇನೆಯ ಆಜಾನ್ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಭಜನೆ ಮಾಡುವುದು ಒಳ್ಳೆಯ ವಿಚಾರ, ಆದರೆ ಸಂಘರ್ಷಕ್ಕಾಗಿ ಭಜನೆ ಮಾಡುವುದು ಸರಿಯಲ್ಲ. ಸುಪ್ರೀಂ ಕೋರ್ಟ್ ಮೈಕ್ ವಿಚಾರದಕ್ಕೆ ಸಂಬಂಧಿಸಿ ಏನು ಆದೇಶ ನೀಡಿದೆಯೋ ಅದನ್ನು ಪಾಲನೆ ಮಾಡಲು ಬಿಜೆಪಿ ಸಿದ್ಧವಿದೆ ಎಂದರು. ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಹಲವಾರು ಮಹಾಪುರುಷರುಗಳ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೆ. ನಮ್ಮ ಮಧ್ವಾಚಾರ್ಯರ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳುವಂಥ ಒಂದು ಬೇಡಿಕೆಯನ್ನು ನಾವೀಗಾಗಲೇ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ಮಧ್ವಾಚಾರ್ಯರು ಈಗ ಕೇವಲ ಮಧ್ವಾಚಾರ್ಯರಲ್ಲ, ಶಂಕರಾಚಾರ್ಯರು, ಮಧ್ವಾಚಾರ್ಯರು ಮತ್ತು ಮೂರೂ ಜನ ಆಚಾರ್ಯರ ಜಯಂತಿ ಮತ್ತು ಅವರ ನೆನಪನ್ನು ನಾವು ಕರ್ನಾಟಕದವರು ಮಾಡಬೇಕಾಗಿದೆ. ಅವರ ಕೊಡುಗೆ ಈ ಕ್ಷೇತ್ರಕ್ಕೆ ಇಡೀ ದೇಶದಲ್ಲಿ ಅವರು ಆ ತತ್ವವನ್ನು ಬೆಳೆಸಿದಂಥ ಮಹಾನ್ ಪುರುಷರು. ಅದರಲ್ಲೂ ವಿಶೇಷವಾಗಿ ಮಧ್ವಾಚಾರ್ಯರು ಕರ್ನಾಟಕದಲ್ಲೇ ಹುಟ್ಟಿ ಆ ಮಧ್ವ ಸಿದ್ಧಾಂತವನ್ನು ಪ್ರತಿಪಾದಿಸಿ ಇವತ್ತು ಉಡುಪಿಯಲ್ಲಿ ಕೃಷ್ಣನನ್ನು ಪ್ರತಿಷ್ಠಾಪಿಸಿ ಮತ್ತು ಉಡುಪಿ ಮಾತ್ರ ಅಲ್ಲ ಕರ್ನಾಟಕದವರು. ಹಾಗಾಗಿ ಮಧ್ವಾಚಾರ್ಯರ ಜಯಂತಿಯನ್ನು ಆಚರಿಸಬೇಕು. ಈಗ ಕೃಷ್ಣ ಜಯಂತಿಯನ್ನು ಉಡುಪಿಯಲ್ಲಿ ಆಚರಿಸುವಂಥ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಅದೇ ರೀತಿ ಶಂಕರಾಚಾರ್ಯರದ್ದು ಜಯಂತಿಯನ್ನು ಶೃಂಗೇರಿಯಲ್ಲಿ ಆಚರಿಸ್ಬೋದು. ಹೀಗೆ ಒಂದೊಂದು ನಮ್ಮ ಉಡುಪಿಯಲ್ಲಿ ಮಧ್ವಾಚಾರ್ಯರ ಜಯಂತಿಯನ್ನು ಸರ್ಕಾರವೇ ಆಚರಿಸುವಂಥದ್ದು ಸೂಕ್ತ ಅಂತ ನಾನು ಸರ್ಕಾರಕ್ಕೆ ಈಗಾಗಲೇ ಆಗ್ರಹವನ್ನು ಮಾಡಿದ್ದೆ.